ತುಂಬ ಸಮಯದ ನಂತರ ನಮಗೆ ಧನು ಆಚಾರ್ಯರು ಸಿಕ್ಕಿದ್ದಾರೆ, ಯೂಟ್ಯೂಬರ್. ನಿಮ್ಗೆ ಇದೆ ಬಾಹುಬಲಿ ಪಿಕ್ಚರ್ ಕಂಚನೆ. ಧನು ಆಚಾರ್ಯರವರು ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ತುಂಬ ಪರಿಚಯ ಇದ್ದರು. ಇವತ್ತು ನೇರವಾಗಿ ಮುಖಾಮುಖಿಯಾಗಿದ್ದಾರೆ. ಅವರೊಟ್ಟಿಗೆ ಅವರ ಮಿಸ್ಸಸ್ ಇದ್ದಾರೆ ಇಲ್ಲಿ. ಇದೆ ಮತ್ತು ಅವರು ಪಿಂಕಿ ಅಕ್ಕ ಇದ್ದಾರೆ, ದೇವಿಕಾ. ಇಲ್ಲಿ ಒಂದು ಫಂಕ್ಷನ್ಗೆ ಬಂದಿದ್ರು. ಈಗ ನಾನು ಅವರಿಗೋಸ್ಕರ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವರ ನಮ್ಮ ಹಿಂದೆ ದೀಪಕಣ್ಣ ಇದ್ದಾರೆ. ದೀಪಕಣ್ಣ ದೀಪಕಣ್ಣ ಶೌಚಾಲಯಕ್ಕೆ ಓಡ್ತಾ ಇದ್ದಾರೆ. ನೀರು ಹಂಚಿ ಬಾಳ್ತೀನಿ. ಈಗ ನಾವು ಒಂದು ಫಂಕ್ಷನ್ ಆಗಿ ಚಹಾ ಕುಡಿಯುವಂತ ಹೋಗ್ತಾ ಇದ್ದೇವೆ. ದೀಪಕಣ್ಣ ಇದ್ದಾರೆ ನಮ್ಮ ಜೊತೆ. ನಮ್ಮೊಟ್ಟಿಗೆ ದೀಪಕಣ್ಣ ಒಳ್ಳೆಯರು. ದೀಪಕಣ್ಣ ಇನ್ನು ಬೆದ್ರಬೇ ಇದ್ದೀರಿ. ದೀಪಕಣ್ಣಿ ಅಂಜೆಂಗ್ಳು ಒಂದು ಖುಷಿ ಆಗ ನಿಮಗೆ ಏತಿ ನಷ್ಟ ಅಂಡಲ್ಲ ಮುಳಿತೆ ಒಂದು ಹೋಟೆಲ್ ಕನ್ನಡಲ್ಲ ಅವತ್ತೆ ಕತ್ತಿ ಮೋಗೆಡ್ಲಿ ಎತ್ತೀನಿ ಮಾರೆ. ಮೋಗೆ ನೆರೆದು ಮುಳೆ ಇದ್ದಾನ ಸುರುಲೆಪ್ಪು ಸುರುಲೆಪ್ಪು ಆತಜಿ ಬಯಲಲ್ಲ ಪ್ಲೇನ್ ಕುಚ್ಚ. ನಮಸ್ತೆ. ಹಾಯ್. ಧನವನ್ನ ಇದ್ದಾರೆ ನಮ್ಮ ಜೊತೆ, ಯೂಟ್ಯೂಬರ್, ಒನ್ ಆಫ್ ದ ಫೇವರೆಟ್ ಯೂಟ್ಯೂಬರ್. ಅವರ ಜೊತೆ ಅವರ ಮಿಸ್ಸಸ್ ಇದ್ದಾರೆ, ಪ್ರಜ್ಞಾ, ಧನು. ಹಾಯ್. ಇವರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲ ನೋಡಿರ್ತೀರಿ. ನಾನು ಸೋಷಿಯಲ್ ಮೀಡಿಯಾ ನೋಡಿ ಇವತ್ತು ಮುಖಾಮುಖಿಯಾಗಿದ್ದು ಇವತ್ತು ಫಸ್ಟ್ ಟೈಮ್ ಮೀಟ್ ಆಗಿ ನೋಡಿದಾಗ ಮೊದಲನೇ ಭೇಟಿ ಅಂತ ಅನಿಸ್ಲಿಲ್ಲ. ಯಾಕಂದರೆ ಮನುಷ್ಯ ಸುಮಾರು ಸಲ ಭೇಟಿ ನೋಡಿ ಮೊಬೈಲ್ ಒಳ್ಳೆ ಕ್ಲಾರಿಟಿ ಇದೆ. ಈಗ ದೋಸೆ ಹೇಳಿದ್ರೆ ದೋಸೆಯನ್ನು ಚಂದ ಬಂದಿದೆ. ಕ್ಲಾರಿಟಿ ಇಲ್ಲದಿದ್ರೆ ಸೊಪ್ಪು ಸಿಗ್ತದಂತೆ ಕೊಡ್ತಾರೆ. ಇಲ್ಲ ಕ್ಲಾರಿಟಿ ಇಲ್ಲದಿದ್ದಾರೆ ಸೊಪ್ಪು ಸಿಗ್ತದೆ. ಬಡದಿಲ್ಲ. ದೀಪಕಣ್ಣ ಡೈಲಾಗ್ ಹೇಳಿದ್ರಲ್ಲ, ಸೊಪ್ಪು ನಿಂಬಂದು. ಆ ಡೈಲಾಗ್ ಸಿನಿಮಾದಲ್ಲಿ ಹೇಗಿತ್ತು ಅದು ಸೇಮ್ ಆಸ್ ಇಟ್ ಇಸ್. ಈಗ ಇತ್ತ ಬಲ್ಲೆಗೆ ಇಡ್ಲಿ ವಡ ವೆಜ್ ಬೋಂಡ ಗೋಳಿ ಬಜ್ಜಿ ಅಂಬಡೆ ಪೂರಿ ಪರೋಟ ಚಪಾತಿ ದೋಸೆ ಉಂಟು, ಸಾದಾ ಮಸಾಲ ವಾಣಿತಪ್ಪ ರವೆ ದೋಸೆ ಮೈಸೂರು ಮಸಾಲ ದೊಡ್ಡ ದೋಸೆ ತುಪ್ಪ ದೋಸೆ ಉಂಟು, ಬೆಣ್ಣೆ ಮಸಾಲ ಉಂಟು, ವಾಣಿನ ತಪ್ಪ ಉಂಟು, ಚಾಟ್ ಇಟ್ಟು ಮಸಾಲ ಪುರಿ ಬೇಲ್ಪುರಿ ಸೇವ್ ಪುರಿ ಪಾನಿಪುರಿ ಪಾವ್ ಭಾಜಿ ಡೈಲಾಗ್ ಕ್ವಶನ್ ದೈಪುರಿ ಉಂಟು, ಮೊಸರು ಮಂಚೂರಿ ಎಲ್ಲ ವಡೆ. ಸೂಪರ್. ಇರಗೆ ಫುಡ್ಡು ಇರೇ ಫುಡ್ಡು ದಾದ ಮಾತಲ್ಲ ತಟ್ಟದು ಇರತ್ತೆ ಮೆನುತು ಇರತ್ತೆ. ಕೊಡೋಣ ದೋಸೆ ಅಲ್ಲಿ ಸಾದಾ ಉಂಟು, ಮಸಾಲ ವಾಣಿನ ತಪ್ಪ ರವೆ ದೋಸೆ ಮೈಸೂರು ಮಸಾಲ ಸೆಟ್ ದೋಸೆ ತುಪ್ಪ ದೋಸೆ ಬೆಣ್ಣೆ ಮಸಾಲ ವಾಣಿನ ತಪ್ಪ. ಯಾವ್ದಾಗ್ಬೋದು? ಇವರು ಇಷ್ಟು ಉದ್ದ ಹೇಳಿದ ಕಾರಣ ಇವರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ರು. ಮೊಬೈಲ್ಗೆ ಯಾವ್ದು ಪಾಡ್ ನಾವು ಟೈಲ್ಸ್ ಪಾಡ್ನಿ ಟೈಲ್ಸ್ ಹೌದೇ ಇದ್ರಡು ಮಾತ ಒಂದು ಮುಸುಂಟು ಮಾತು ಸುಮಾರು ಡ್ಯಾಮೇಜ್ ಆಡಿಲ್ಲ. ನನ್ನ ಡ್ಯಾಮೇಜ್ ಅವಳಿಗೆ ಗಟ್ಟಿದ ಟೈಲ್ಸ್ ನನ್ನ ಮೂಕು ಮುಸುಂಟು ನೋಡಿ. ಹೋಟೆಲ್ಗೆ ಬಂದಿದ್ದಾರೆ. ಇಲ್ಲಿ ಗಂಡ ಹೆಂಡದಿಂದ ಡಿಸ್ಕಸ್ ಆಗ್ತಾ ಉಂಟು. ಇಲ್ವಾ ಅಲ್ಲಲ್ಲ ಆಗೋದೊಂದು ಬಾಕಿ ಉಂಟು ಕೇಳಿಕ್ಕೆ. ನಿಮ್ಮೊಂದು ವೇದಿಕೆಯಲ್ಲಿ ಗುಲಾಬಿ ಕೊಟ್ಟರಲ್ಲ, ನೀವೊಂದು ಸೆಕೆಂಡ್ ಸಹ ಅದಕ್ಕೆ ಟೈಮ್ ಕೊಟ್ಟಿಲ್ಲ. ಅಷ್ಟು ಬೇಗ ನೀವು ಯಾಕೆ ಹೆಂಡತಿ ಕೊಟ್ಟದ್ದು? ಅವಳು ಅಲ್ಲಿ ಇದ್ಲಲ್ಲ ಅಂತ ಹೇಳಿ ಕೊಟ್ಟಿಲ್ಲ, ಅದು ಬೇರೆ ನೋಡ್ಬೋದು. ಈಗ ಪ್ರಜ್ಞಾ ಅವರು ನಾಗವಲ್ಲಿಯಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಇಲ್ಲ, ಅವಳಿಗೆ ನನ್ನ ಮೇಲೆ ಪೂರ್ಣವಾದ ನಂಬಿಕೆ ಇದೆ. ಪರಿಪೂರ್ಣವಾದಲ್ಲ, ನಾವಿಬ್ರು ಅಪೂರ್ಣವಾದ ಅಲ್ಲ. ಈಗ ಬೇರೆ ಹುಡುಗಿ ಗುಲಾಬಿ ಕೊಟ್ಟಿದ್ರೆ ನೀವೇನು ಮಾಡ್ತಿದ್ರಿ? ಯಾವುದಕ್ಕೂ ಮನೆಗೆ ಬನ್ನಿ ಕಳಿಸಿ, ಪರವಾಗಿಲ್ಲ, ಮನೆಯಲ್ಲಿ ಬೇಕಾದ್ರೆ ಓಡಿಸ್ಕೊಳ. ಇದನ್ನು ಹೈಲೈಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಬೇಕು. ಹಾಗಾದ್ರೆ ಧನುರವರು ಅವರ ಹೆಂಡತಿಯಿಂದ ಪೆಟ್ಟು ತಿನ್ನುವುದು ನಿಜವೇ? ಒಂಜಿ ಕಂತಾರದೆ
ಅವಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತೆ. ಅವಳು ಫಸ್ಟಿಗೆ ಹೇಳಿದ್ದಾಳೆ. ನೀವು ಬೇಡ ತರೋದು ಬೇಡ, ನಾವು ಜೆರಾಕ್ಸ್ ಮಾಡ್ತೇವೆ ಇದರಲ್ಲಿ. ದೀಪಣ್ಣ ಒಂಜಿ ಮಸಾಲೆ ಬರ್ತದೆ ನಾನು ಆಜ ಅವಳು ಜೆರಾಕ್ಸ್ ತಪ್ಪು ಕಣ. ಒಂದು ಬಂತಲ್ಲ 6 ಜೆರಾಕ್ಸ್ ಮಾಡುವ. ಜೆರಾಕ್ಸ್ ತೆಗಿಯುವಾಗ ಕ್ಲೀನ್ ಬರಬಾರ್ದಲ್ಲ, ಅದು ಸೇಮ್ ಕಾಪಿ ಬರಬಾರ್ದು, ಸ್ವಲ್ಪ ಬ್ಲರ್ ಬರಬೇಕಲ್ಲ ಅಂತ ತಿಂತೇನೆ. ನೋಡಿ ಎಲ್ಲ ಮಸಾಲೆ ದೋಸೆ ಎಲ್ಲ ತಿಂತಾ ಇದ್ದಾರೆ ಇಲ್ಲಿ ಎಲ್ಲ ಬಂತು. ಇವರು ಹಸಿವಲ್ಲಿ ಆಗ ಅಲ್ಲಿ 8 ಅಂಬಡೆ 8 ಅಂಬಡೆ ಎಷ್ಟು ನಾನು ಎಷ್ಟು ತಿಂದರು 8 ಅಲ್ಲ ಅಲ್ಲಿ 8 ಅಂಬಡೆ. ಛೇ ನೀವು ಬಿಟ್ಟು ಕೊಡ್ದಿಲ್ಲಲ್ಲ, ನೀವು ಬಿಟ್ಟು ಕೊಡ್ದಿಲ್ಲಲ್ಲ. 3 6 ಹೇಗುಂಟು ಮಸಾಲೆ ದೋಸೆ ಇವತ್ತು? ನಮ್ಮ ಯೂಟ್ಯೂಬರ್ ಮತ್ತು ದ ಖ್ಯಾತ ಕಾಮಿಡಿಯನ್ ಕುಸಲ್ ದ ಬಿರ್ಸೆ ದೀಪಕ್ ರೈ ಪಾನಾಜೆ ನಮ್ಮೊಟ್ಟಿಗಿದ್ದಾರೆ. ಇವರು ಮೂಡುಬಿದ್ರಿಗೆ ಬಂದಿದ್ದರು. ಹಾಗೆ ನಮ್ಮ ಒಂದು ನ್ಯೂ ಪಡಿವರ್ಸಲ್ಲಿ ಚಹಾ ಕುಡಿತಾ ಇದ್ದಾರೆ, ಎಲ್ಲರೂ ಸವಿತಾ ಇದ್ದಾರೆ ಮಸಾಲೆ ದೋಸೆ. ದೀಪಕ್ ನೆಂಚೋಂಡಿ ಮಸಾಲೆ ದೋಸೆ ನೆಂಚೋಂಡಿ. ನಿಮ್ಗೆ ಹೇಗಾಯ್ತು ಕುಸುಪರ? ನೀವಾದ್ರೂ ಹೇಳಿ ಮಾರೆ. ಹಾಗೆಲ್ಲ ಬೊಂಬಾಟ್ ಭೋಜನದಲ್ಲಿ ಬರ್ತದಲ್ಲ ಹಾಗೆ ಹೇಳಿ ಅಂತೆ. ಪ್ರಜ್ಞಾಕ ಅದು ಹಾಂ ಲೈಕ್ ಮಾಡಿ ಶೇರ್ ಮಾಡಿ. ದೀಪಕ್ ಅಣ್ಣನ ಕಾಮಿಡಿಗೆ ನಾನ್ ಸ್ಟಾಪ್ ನಗ್ತಾ ಇದ್ದಾರೆ ಇಲ್ಲಿ ಪ್ರಜ್ಞರವರು. ಮಸಾಲೆ ದೋಸೆ ಲೈಕ್ ಮಾಡಿ, ಶೇರ್ ಮಾಡಿ, ಮುದ್ದೆ ಮಾಡಿ. ಅಲ್ಲ ಮಸಾಲೆ ದೋಸೆ ಹೇಗಾಗಿದೆ? ಸೀಕಾಯಿ ಚಂದ್ರ ಆಗಿ ಹೇಳಬೇಕು ಹಾಗೆಲ್ಲ. ದೀಪಕ್ ನಂಚಪಲ್ಲೆ ಮಲ್ಲೆ ಇವರ ತಿನ್ಪನ ಹೆಚ್ಚಾನ ಮಾರೆ. ಪೈನಾಪಲ್ ಉಂಡು, ವಾಟರ್ ಮೆಲನ್, ಚುಕ್ಕು, ದಾಳಿಂಬೆ, ಕುಂಬಿ, ಚಿಪ್ಪಡಿ, ಆಪಲ್ ಉಂಡು, ಮ್ಯಾಂಗೋ ಉಂಡು, ಮಗ ಬಂಪೆರಿಗೆ. ಅದಕ್ಕೆ ಮತ್ತೆ ಕೇಳಲಿಕ್ಕೆ ಅವರು ಫಾಸ್ಟ್ ಹೇಳ್ತಾರಲ್ಲ ಗೊತ್ತಾಗೋದಿಲ್ಲ ಅದಕ್ಕೆ. ಹೀರೋ ಜ್ಯೂಸ್ ಆಗ್ಬೋದಾ? ಹಾಂ ಕಲಿ. ಕುಡ್ದಿದ್ದೀರಾ? ನೀವು ಕುಡ್ದಿದ್ದೀರಾ? ಹೌದಾ? ಇನ್ನೊಮ್ಮೆ ಇನ್ವೈಟ್ ಮಾಡ್ತೇನೆ ನಿಮ್ಮನ್ನು, ಬರಬೇಕು ನೀವು. ನಾನೊಮ್ಮೆ ನಿಮ್ಮ ಮನೆಗೆ ಬರ್ತೇನೆ. ದೀಪಣ್ಣ ಹೀರೋ ಜ್ಯೂಸ್ ಅವ? ಹೀರೋ ಜ್ಯೂಸ್ ಅವ? ಹೀರೋ ಜ್ಯೂಸ್ ನಿಮ್ಮದು ಕೂದಲಲ್ಲಿ ಇದು ಕೂದಲು ಹೋಗಿದೆ, ಅದು ಕಾಡಲ್ಲೆಲ್ಲ ಒಂದು ಸೊಪ್ಪು ಸಿಗ್ತದೆ. ಮಿತ್ರಣ ಇನ್ನ ಹೋಟೆಲ್ಗೆ ದೀಪಗಂಡ ಇದೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಇರೇಗ ಸೊಪ್ಪು ಓಡಿ ಇರೇಗ ಮರನೇ ಬೋಡು. ಈರು ಬೇತಾಗಲ್ಲ ಮಾಡೋಲಿ ಇರೇಗ ಮಸಾಲೆ ದೋಸೆ ಹೆಚ್ಚಾಗಿ. ಮಸಾಲೆ ದೋಸೆ ಸೂಪರ್ ಎಡ್ಡೆ ಅದು ಬಾದಾಮ್ ಇಂದು ತಿನ್ನೋಲಿ ಬಚ್ಚಿ ಟೈಮ್ ಬೇ ನಿನ್ನ ಪ್ಲೇಟ್ ಜಾವ ಈಗ. ಬರುವಾಗ 50 kg ಇದ್ರು, ಈಗ ಇಲ್ಲಿ ಮೂಡಿಬಿದ್ರಿಂದ ಹೋಗುವಾಗ 80 kg ಆದ್ರು. ಮಸಾಲೆ ದೋಸೆ ತಿಂತೀನಿ ನೋಡಿ ಧನುವನ್ನು ನೋಡಿ, ಬರುವಾಗ ಎಷ್ಟು kg ಇದ್ರು, ಈಗ ಎಷ್ಟು ಆದ್ರು. ಖುಷಿ ಆಯ್ತಲ್ಲ ನಿಮಗೆ? ನಾವೀಗ ಇಲ್ಲಿಂದ ತಿಂದು ಹೊರಡ್ತಾ ಇದ್ದೇವೆ. ಧನುವಣ್ಣ ಮತ್ತು ದೀಪಗಣ್ಣ ನಮ್ಮ ಜೊತೆ ಇವತ್ತು ಚಹಾ ಕುಡಿದು ತುಂಬ ಖುಷಿ ಆಯ್ತು ನನಗೆ. ಮೆಮೊರೇಬಲ್ ಮೂಮೆಂಟ್. ಥ್ಯಾಂಕ್ ಯು ಧನುವಣ್ಣ, ದೀಪಗಣ್ಣ, ಥ್ಯಾಂಕ್ ಯು. ಹೊರಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಕೋಸ್ಟಲ್ ಎಂಟರ್ಟೈನರ್ ಕಾಸ್ಟ್ಲಿ ಎಂಟರ್ಟೈನ್ಮೆಂಟ್ ಕೋಸ್ಟಲ್ ಎಂಟರ್ಟೈನರ್ಸ್ ಪಲ್ನವರು ಅದು ಇಂಥಲ್ಲಿ ಎತ್ತೊಂಬತ್ತರ ಬಾರಿ ಕಾಸ್ಟ್ಲಿ ಎಂಟರ್ಟೈನ್ಮೆಂಟ್ ಕೋಸ್ಟಲ್ ಎಂಟರ್ಟೈನರ್ಸ್ ಕಾಸ್ಟಲ್ ಎಂಟರ್ಟೈನ್ಮೆಂಟ್ ಕಟ್ ಮಾಡಿ ಅತ್ತಿ ಲೈಕ್ ಮಾಡಿ ಕಟ್ ಮಾಡಿ ಅಂತ ಇಲ್ಲಿ 3 ಸ್ಟಾರ್ ಇದ್ದು ಫೋಟೋಶೂಟ್ ನಡೀತಾ ಉಂಟು. ಸಬ್ಸ್ಕ್ರೈಬರ್ಸ್ ಅಂತೆ ಅಭಿಮಾನಿಗಳ. ಇವತ್ತು ಮಸಾಲೆ ದೋಸೆ ಪಾರ್ಟಿ ಕೊಟ್ಟಿರುವಂತಹ ಸಂದೀಪ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಇವತ್ತು ನಮ್ಮ ಜೊತೆ ಹೋಟೆಲ್ಗೆ ಬಂದಿದ್ದು ಧನ್ವನ್ನ. ಕೇಳುದಿಲ್ಲ. ಮೂಡಬಿದ್ರೆ ನ್ಯೂ ಪಡಿವಾಲ್ಸ್ ಅಂತ ಒಂದು ಹೆಸರುವಾಸಿ ಹೋಟೆಲ್ ಮಿಥುನ್ ಅನ್ನೊಂದು ಮೂಡಬಿದ್ರೆ ಮಂದಿ ಓಂಡು ಅಲ್ಲಿ ಪಡಿವಾಲ್ಸ್ ನ್ಯೂ ಪಡಿವಾಲ್ಸ್ ಹೋಟೆಲ್ಗೆ ಬಂದಿದ್ರು ನಾವು ಮೂಡಬಿದ್ರಿಗೆ. ಹಾಗೆ ಧನ್ವನ್ನ ಮತ್ತು ಅವರ ಮಿಸ್ಸಸ್ ಪ್ರಜ್ಞಾ ಅಕ್ಕ ಮತ್ತು ಅವರ ತಂಗಿ ಹೆಸರೆಂತ ದೇವಿಕಾ ಮತ್ತು ದೀಪಕಣ್ಣ ಎಲ್ಲರೂ ಬಂದಿದ್ರು ಹೋಟೆಲ್ಗೆ. ಹಾಗೆ ಈಗ ನಾವು ಇಲ್ಲಿದ್ದ ಮಸಾಲೆ ದೋಸೆ ಮತ್ತು ಎಲ್ಲ ಜ್ಯೂಸ್ ಎಲ್ಲ ಕುಡಿದು ಹೋಗ್ತಾ ಇದ್ದೇವೆ. ನಾವು ತುಂಬ ಖುಷಿ ಆಯಿತು. ಮೆಮೊರಬಲ್ ಮೂಮೆಂಟ್. ನಾನೊಮ್ಮೆ ನಿಮ್ಮ ಜೊತೆ ಇನ್ನೊಮ್ಮೆ ತುಂಬ ಥ್ಯಾಂಕ್ ಯು. ಬೇಡ ಥ್ಯಾಂಕ್ಸ್ ಎಲ್ಲ ಬೇಡ. ನೋಡಿ ನ್ಯೂ ಪಡಿವಾಲ್ಸ್ ಹೋಟೆಲ್ಗೆ ಇವರು ಧನು ಅಣ್ಣ ಮತ್ತು ಅವರ ಮಿಸ್ಸಸ್ ಬಂದಿದ್ದರು. ಪ್ರಜ್ಞಾಕ್ಕ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ನಮಗೂ ತುಂಬಾ ಖುಷಿ ಆಯ್ತು ನಿಮ್ಮನ್ನು ಭೇಟಿ ಮಾಡಿ. ನೀವು ಒಳ್ಳೆ ಜಾಲಿ ಆಯ್ತು. ನೀವು ನಿಮ್ಮನ್ನು ನೋಡೋ ಖುಷಿ ಆಗ್ತದೆ. ಗಂಡ ಹೆಂಡತಿ ಹೇಗಿರ್ಬೇಕಂತ ನಿಮ್ಮನ್ನು ನೋಡಿ ಕಲಿಬೇಕು. ಯಾಕಂದರೆ ಇಲ್ಲ ಅದು ಆಗ್ಬೇಕಂತ ಆಗ್ತದೆ. ಆದರೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತದೆ. ಗಂಡ ಹೆಂಡತಿ ಹೀಗಿರಬೇಕು, ಯಾವಾಗಲೂ ನಗ್ತಾ ನಗಿಸ್ತಾ ತಮಾಷೆಯಾಗಿ. ಫಸ್ಟ್ ಟೈಮ್ ನಂಗೆ ಇದನ್ನು ಕೇಳಿ ತುಂಬಾ ಖುಷಿ ಆಗ್ತದೆ. ಒಬ್ರು ಫಸ್ಟ್ ಟೈಮ್ ನಮ್ಮನ್ನು ನೋಡಿ ಖುಷಿ ಆಗ್ತದೆ ಅಂತ ಹೇಳಿದವರು. ಇಲ್ಲಿ ತನಕ ಹೇಳಿದವರೆಲ್ಲ ನಿಮ್ಮನ್ನು ಬೇಡ ಅಂತ ಹೇಳಿದ್ರು. ಅದು ನೋಡಿ ನಿಮ್ಮನ್ನು ನೋಡಿ ಎಲ್ರಿಗೂ ಖುಷಿ ಆಗ್ತದೆ. ಯಾಕೆಂದರೆ ಸಮಸ್ಯೆಗಳು ಎಲ್ಲರಿಗೂ ಇರ್ತದೆ. ಗಂಡ ಹೆಂಡತಿಗೆ ಮನೆಯಲ್ಲಿ ಎಲ್ಲ ಇರ್ತದೆ. ಆ ಸಮಸ್ಯೆಗಳನ್ನು ಬದಿಗಿಟ್ಟು ನೀವು ನಗ್ತಾ ಬೇರೆಯವರು ನಗಿಸ್ತಾ ನೀವು ಎಲ್ರಿಗೂ ಫೇಮಸ್ ಆಗಿದ್ದೀರಿ. ಅದಕ್ಕೆ ನೀವು ಫೇಮಸ್ ಆಗಿದ್ದೀರಿ. ಎಲ್ಲರೂ ಹೋದ್ರು ನಿಮ್ಮನ್ನು ಗುರ್ತಾ ಹಿಡಿತಾರೆ ಅಲ್ಲ. ಇದರ ರಹಸ್ಯವೇನು? ನಮ್ಮ ಸಮಸ್ಯೆ ನಮಗೆ ಗೊತ್ತು. ಇದಕ್ಕೊಂದು ಬೇಜಾರಿದ್ದು ಮ್ಯೂಸಿಕ್ ಆಗ ಅಲ್ಲ. ಇದರ ರಹಸ್ಯ ಸಮಸ್ಯೆ ಇದ್ರೆ ಜೀವನ ಖುಷಿಯಾಗಿ ಬದುಕೋಣ ಅಷ್ಟೇ. ಇಂಥ ಕಂದ ಪಡಿಲಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಅದು ಯಾಕೆ ಅಂತಲ್ಲ, ಅದು ಒಂದು ವಾಯ್ಸ್ ಬೇರೆ ಇತ್ತು. ಅದು ಅಷ್ಟು ಪ್ರಾಕ್ಟೀಸ್ ಮಾಡಿದಾಳೆ ಡೈಲಾಗ್. ಏನೇ ಆಗಲಿ ನಿಮ್ಮನ್ನು ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ಇನ್ನೊಮ್ಮೆ ಸಿಗುವ. ಓಕೆ, ಟಾಟಾ, ಬಾಯ್ 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 ಬಾಯ್.